ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಎರಡನೇ ಪ್ಯಾಕೇಜ್ನಲ್ಲಿ ಅತ್ಯಧಿಕ ಮೊತ್ತವಾಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಪರಿಹಾರ ನೀಡುವ ಸಲುವಾಗಿ 100 ಕೋಟಿ ರೂಪಾಯಿಯನ್ನ ವಿನಿಯೋಗಿಸುತ್ತಿರುವುದು ಒಳ್ಳೆಯ ಸಕಾಲಿಕ ನಿರ್ಧಾರವಾಗಿದೆ ಎಂದು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಶಾಖೆಯ ಅಧ್ಯಕ್ಷ ಡಾ ಮಂಜುನಾಥ್ ರೇವಣ್ಕರ್ ಅವರು ಹೇಳಿದ್ದಾರೆ. ಕೋವಿಡ್ ಎರಡನೇ ಪ್ಯಾಕೇಜ್ನಲ್ಲಿ ಸರ್ಕಾರ ಅನುದಾನ ರಹಿತ ಶಿಕ್ಷಕರಿಗೆ ಕೋವಿಡ್ ಪ್ಯಾಕೇಜನ್ನು ಘೋಷಿಸಲಾಗಿದೆ. ಇದು ಬಹಳ ಅತ್ಯಂತ ಖುಷಿಯ ಸಂಗತಿ. ಯಾಕಂತ ಹೇಳಿದರೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅನುದಾನ ರಹಿತ ಶಾಲೆಗೆ 5,000 ರೂಪಾಯಿ ಒಂದು ಪ್ಯಾಕೇಜನ್ನು ಘೋಷಿಸಿರುವುದು ಇದು ಮಹತ್ವದ ಆದೇಶ. ಇದಕ್ಕೆ ನಾನು ಅನುದಾನ ರಹಿತ ಶಾಲೆಯ ಒಕ್ಕೂಟದ ಅಧ್ಯಕ್ಷನಾಗಿ ಹಾಗೂ ಅಸೋಸಿಯೇಷನ್ ಪರವಾಗಿ ಹಾಗೂ ಮೋಹನ್ ಆಳ್ವಾರ್ ಪರವಾಗಿ ಹಾಗೂ ಪುರಾಣಿಕರ ಪರವಾಗಿ ನಾನು ಹೃತ್ಪೂರ್ವಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಸಂಕಷ್ಟದ ಬಗ್ಗೆ ವಿ4 ನ್ಯೂಸ್ ಕರ್ನಾಟಕ ವಾಹಿನಿಯು ಪ್ರಥಮವಾಗಿ ಧ್ವನಿ ಎತ್ತಿ ಆ ಮೂಲಕ ಸರ್ಕಾರದ ಗಮನ ಸೆಳೆದಿರುವುದಕ್ಕೆ ನಡೆಸಿದ ಪ್ರಯತ್ನಕ್ಕೆ ಡಾ ಮಂಜುನಾಥ್ ರೇವಣ್ಕರ್ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅನುದಾನ ರಹಿತ ಶಿಕ್ಷಕರ ಪರವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ಹರಡಿಸಿದಂತಹ ವಿ4 ಚಾನಲ್ ಇದು ಮೊದಲನೇದಾಗಿದೆ. ವಿ4 ಚಾನಲ್ಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಶಿಕ್ಷಕರ ವತಿಯಿಂದ ಹಾಗೂ ಶಿಕ್ಷಕರ ಅನುದಾನ ರಹಿತ ಸಂಘದ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇಂತಹ ವಿ4 ಚಾನಲ್ ಇಂದು 100 ವರ್ಷ ಬೆಳಗಲಿ ಅಂತೇಳಿ ನಾನು ಹಾರೈಸುತ್ತೇನೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ 500 ಕೋಟಿ ರೂಪಾಯಿಯ ಎರಡನೇ ಪ್ಯಾಕೇಜ್ನಲ್ಲಿ ಅತ್ಯಧಿಕ ಮೊತ್ತವಾಗಿ 100 ಕೋಟಿ ರೂಪಾಯಿಯನ್ನ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ನೆರವು ನೀಡಲು ಸರ್ಕಾರ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.